ಸುಗ್ಗಿ ಹಬ್ಬದಂದು ಮಾಡುವಂಥ ವಿಶೇಷ ಕುಣಿತವನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಾವು ಬೆಳೆದಂಥ ಫಸಲನ್ನು ಒಂದು ಕಡೆ ರಾಶಿ ಹಾಕಿ ಆ ಫಸಲಿನಲ್ಲಿ ಧಾನ್ಯ ಲಕ್ಷ್ಮಿಯನ್ನು ಆವರಿಸಿ ಹೊಸ ಫಸಲನ್ನು ಮನೆಯ ಒಳಗೆ ಸಮೃದ್ಧಿಯ ಸಂಕೇತವಾಗಿ ತುಂಬಿಸುವಂತಹ ಕ್ರಮ ಇಂದಿಯೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅಂತಹ ವಿಶೇಷವಾದಂಥ ಕುಣಿತವನ್ನು ಇದೀಗ ವೇದಿಕೆ ಮೇಲೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸಗದ ಫಲಕಾಲ ಕೊಯ್ಯುತ್ತ ಹೊಲದೊಳು ಸಗದ ಫಲಕಾಲ ಕೊಯ್ಯುತ್ತ ಹೊಲದೊಳು ಸುಗೀಲಿ ಕರೆದಾಗ ಹಿಗ್ಗೀಲಿ ಹೋಗಿ ಸುಗೀಲಿ ಕರೆದಾಗ ಹಿಗ್ಗೀಲಿ ಹೋಗಿ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಹೊಲದವ ಕರೆದಾಗ ನಾವೆಲ್ಲರೂ ಮುದದಿಂದ ಹೋಗಲೇಬೇಕು ಹೊಲದವ ಕರೆದಾಗ ನಾವೆಲ್ಲರೂ ಮುದದಿಂದ ಹೋಗಲೇಬೇಕು ಹೊಲವನ್ನು ಬೆಳೆದಿಹ ಹುಲ್ಲು ಮೆಟ್ಟಿ ಕಸ ಹೊಲವನ್ನು ಬೆಳೆದಿಹ ಹುಲ್ಲು ಮೆಟ್ಟಿ ಕಸ ಕಳೆಗಳ ಕೀಳಲೇಬೇಕು ಓ ಗೆಳತಿ ಕಳೆಗಳ ಕೀಳಲೇಬೇಕು ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಅನ್ನವ ಕೊಡುವಂತ ಆ ಬೆಳೆಯ ಜೋಪಾನ ಮಾಡಲೇಬೇಕು ಅನ್ನವ ಕೊಡುವಂತ ಆ ಬೆಳೆಯ ಜೋಪಾನ ಮಾಡಲೇಬೇಕು ಒತ್ತಿಗೆ ತುತ್ತ ನೀವ ಕಣಜಾದ ರಾಶಿಯನ್ನು ಒತ್ತಿಗೆ ತುತ್ತ ನೀವು ಕಣಜಾದ ರಾಶಿಯನ್ನು ಜೋಪಾನ ಮಾಡಲೇಬೇಕು ಓ ಗೆಳತಿ ಜೋಪಾನ ಮಾಡಲೇಬೇಕು ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಕರಗಳ ಜೋಡಿಸುವೆವು ಆ ದೇವನ್ಗೆ ಶಿರವಾಗಿ ವಂದಿಸುವೆವು ಕರಗಳ ಜೋಡಿಸುವೆವು ಆ ದೇವನ್ಗೆ ಶಿರವಾಗಿ ವಂದಿಸುವೆವು ಕೋಟಿ ಜೀವರಾಶಿಗಳ ಹೊತ್ತಿರುವ ಭೂದೇವಿ ಕೋಟಿ ಜೀವರಾಶಿಗಳ ಹೊತ್ತಿರುವ ಭೂದೇವಿ ಸೌಭಾಗ್ಯ ನೀಡೆನುದಲಿ ನಾವು ಬೇಡುವ ಸೌಭಾಗ್ಯ ನೀಡೆನುದಲಿ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಹೈ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಸುಗ್ಗಿ ಮಾಡೋಣ ಬರುವ ಬರುವ ಸುಗ್ಗಿ ಮಾಡೋಣ ಬರುವ ಬಯಲು ಸೀಮೆಗಳಲ್ಲಿ ಮುಖ್ಯವಾಗಿ ಪುತ್ತೂರು, ಸುಳ್ಯ, ಕಾರವಾರ ಇಂತಹ ಪ್ರದೇಶಗಳಲ್ಲಿ ಪ್ರಚಲಿತದಲ್ಲಿರುವಂತಹ ಒಂದು ವಿಶೇಷ ಕುಣಿತ ಅಂತಂದ್ರೆ ಪ್ರಕೃತಿ ದತ್ತವಾದಂತಹ ಕುಣಿತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಸಿಗುವಂತಹ ಹಚ್ಚ ಹಸಿರಿನ ತೆಂಗಿನ ಗರಿಗಳನ್ನು ಮೈಯ ಮೇಲೆ ಕಟ್ಟಿಕೊಂಡು ಕುಣಿಯುವಂತಹ ಕುಣಿತವೇ ಕಂಗೀಲು ಕುಣಿತ.
ಕಂಗೀಲು ಕುಣಿತವನ್ನು ಈ ಬಯಲು ಸೀಮೆಗಳಲ್ಲಿ ಮುಂಡ ಜನಾಂಗದವರು ಪ್ರದರ್ಶಿಸಲ್ಪಡುವಂಥ ಈ ಒಂದು ವಿಶೇಷ ಕುಣಿತ ದೀಪಾವಳಿಯ ದಿನದಂದು ಈ ಕಂಗೀಲು ಕುಣಿತ ಪ್ರಾರಂಭವಾಗಿ ಊರಿನ ಹಾಗೂ ಗ್ರಾಮಗಳಲ್ಲಿ ಮನೆ ಮನೆಗೆ ಈ ಕಂಗೀಲು ಕುಣಿತವನ್ನು ಪ್ರದರ್ಶಿಸ್ತಾ ಅಲ್ಲಿನ ಮಾರಿಯನ್ನು ಕಳೆಯುವಂಥ ಕ್ರಮವೂ ಕೂಡ ಕೆಲವೊಂದು ಕಡೆ ಈಗಲೂ ನಡೆದುಕೊಂಡು ಬರ್ತಾ ಇದೆ. ಹಾಗಾಗಿ ಇಂಥ ವಿಶೇಷವಾದಂಥ ಕಂಗೀಲು ಕುಣಿತವನ್ನು ಇದೀಗ ನಿಮ್ಮ ಮುಂದೆ ಕೊನೆಯ ನೃತ್ಯದ ಮೂಲಕ ನಾವು ಪ್ರಸ್ತುತಪಡಿಸಿದೆ. ಇಷ್ಟರೊಳಗೆ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ಈ ಒಂದು ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಮುಖ್ಯವಾಗಿ ನಮ್ಮ ಶಾಲೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಹಾಗೆ ಘನವೆತ್ತ ಕರ್ನಾಟಕ ರಾಜ್ಯದ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರಾದಂಥ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರಿಗೂ ಕೂಡ ನಮ್ಮೆಲ್ಲರ ಹರ್ಷಚಿತ್ತದ ನಮನಗಳನ್ನು ಸಲ್ಲಿಸುತ್ತಾ ಕೊನೆಯ ನೃತ್ಯಕ್ಕೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ಮಾಯಿಡೆ ಬತ್ತಿಂಡವು ಮಾಯಿದ ಪುನ್ನಮೆ ಮಾಯಿದ ಪುನ್ನಮೆಂದು ಕೋಡಿರ್ದೋಡು ದಿನ
ಜಿಲ್ಲಾ ಸಂಸದ ಜೋಕುಲ್ ಪುಟ್ಟ ಆಡಳಿತ ವರ್ಗದಗಳು ಪ್ರಮುಖ ಲಕ್ಷೋತ್ಸವ ಸಮಿತಿ ಕೊರಪುನಂಚಿನ ನೆಂಪುದ ಕಾಣಿಕೆ ಸ್ವೀಕಾರ ಮಾಡ್ತದೆ. ನಿಖಲ್ನ ಈ ಪ್ರತಿಭಾ ಜೀವನ ನನಾಕು ಎತ್ತರಗೆ ಎರಡು ಪಂಪುಣ ಅಂಗಲಾಪದೊಟ್ಟಿಗೆ ಈ ಸಾಂಸ್ಕೃತಿಕ ಲೇಸಿಗೆ ಮುಗಿತಲದ ಗುಡ್ಡ